ನಮಸ್ತೆ ವೀಕ್ಷಕರೇ, ಸ್ಪಂದನ ಐಡಲ್ ಸೂಪರ್ ರುಚಿ ಸ್ಪಾನ್ಸರ್ಡ್ ಬೈ SRR ಮಸಾಲಾಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ ಶಾರ್ಪ್ ಆಗಿ. ಅಂಡ್ ಇವತ್ತಿನ ಎಪಿಸೋಡ್ನ ಗೆಸ್ಟ್ ಯಾರಂದ್ರೆ ಅಕ್ಷತಾ ಮೇಡಮ್ ಇದ್ದಾರೆ ನಮ್ಮ ಜೊತೆ. ಅಂಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಆರಾಮ. ಓಕೆ, ನಿಮ್ಮ ಊರು? ಉಡುಪಿ. ಉಡುಪಿ. ಸದ್ಯ ಇರೋದು ಉಡುಪಿ. ಉಡುಪಿ. ಒರಿಜಿನ್ ಪುತ್ತೂರು. ಹೌದಾ? ಓಕೆ. ಸೊ ಪುತ್ತೂರು ಅಂತ ಹೇಳುವಾಗ ಅಂದ್ರೆ ಅಲ್ಲಿಂದ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಉಡುಪಿಗೆ? ಆಯ್ತು, ಚೈಲ್ಡ್ಹುಡ್ ಅಲ್ಲೇ ಬಂದಿದ್ದೀನಿ. ಹೌದಾ? ಓಕೆ ಓಕೆ, ಗ್ರೇಟ್. ಕಿಚನ್ ಅಲ್ಲಿ ತುಂಬಾ ಜಾಸ್ತಿ ಹೊತ್ತು ಇರ್ತೀರಾ ಹೇಗೆ? ಮನೆಯಲ್ಲಿ ಜಾಸ್ತಿ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ತೀರಾ? ಡಿಪೆಂಡ್ಸ್. ಹೌದಾ? ಕಿಚನ್ ಅಲ್ಲಿ ಇರೋದೇ ಜಾಸ್ತಿ ಇಷ್ಟ ನಿಮಗೆ? ಓಕೆ, ಹೊಸ ಹೊಸ ಡಿಶಸ್ ಟ್ರೈ ಮಾಡೋದಂದ್ರೆ ಇಷ್ಟ. ಓಕೆ. ಬಟ್ ಹೆಚ್ಚು ಟೈಮ್ ಕಿಚನ್ ಅಲ್ಲೇ ಇರಲ್ಲ. ಇರಿಟೇಟ್ ಆಗತ್ತಾ? ಇಲ್ಲ, ಇರಿಟೇಟ್. ಓಕೆ, ನಾರ್ಮಲಿ ಇದ್ದಾರೆ. ಓಕೆ, ಮಕ್ಳು ಏನ್ ಮಾಡ್ತಿದ್ದಾರೆ ಮೇಡಮ್? ಅವರು ಒಬ್ಬ ಫಸ್ಟ್ LKG, ಇನ್ನೊಬ್ಳು ಪ್ಲೇ ಸ್ಕೂಲ್. ಓ, ಹಸ್ಬೆಂಡ್ಗೆ ನಿಮ್ಗೆ ಯಾವ ಡಿಶ್ ತುಂಬಾ ಇಷ್ಟ ಆಗುತ್ತೆ? ಅವ್ರಿಗೆ ಸ್ಪೈಸಿ, ಅವರು ಸ್ಪೈಸಿ ಅಂಡ್ ಹುಳಿ ಜಾಸ್ತಿ ಇದ್ದದ್ದು ಪ್ರಿಫರ್ ಮಾಡ್ತಾರೆ. ಹೌದಾ? ಆಂಧ್ರ ಸ್ಟೈಲ್. ಓಕೆ ಓಕೆ ಓಕೆ. ಸೊ ಹಾಗಾಗಿ ಕಷ್ಟ ಆಗುತ್ತಾ ಅವರು ಅಷ್ಟೇ ಟೇಸ್ಟ್ ಮ್ಯಾಚ್ ಮಾಡ್ಲಿಕ್ಕೆ? ಜಾಸ್ತಿ ಸ್ಪೈಸಿ ಹಾಕಿದ್ರೆ ಆಯ್ತು. ಹುಳಿ ಸ್ಪೈಸಿ. ಓಕೆ, ಅಷ್ಟೇ ಅಲ್ವಾ? ಓಕೆ, ಗ್ರೇಟ್. ಇವತ್ತು ನಮ್ಮ ವೀಕ್ಷಕರಿಗೆ ಏನು ಕಲಿಸ್ತಾ ಇದ್ದಾರೆ ಇವತ್ತು? ಇದು ಮಕ್ಕಳಿಗೆ ಇಷ್ಟವಾಗಿರೋದು ಬಿಸ್ಕೆಟ್ ಡೆಸರ್ಟ್. ಹೌದಾ? ಬಿಸ್ಕಿಟ್ ಡೆಸರ್ಟ್. ಓಕೆ. ಸೊ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಮಕ್ಕಳಿಗೆ ಯಾವ್ದು ತುಂಬಾ ಇಷ್ಟ ಆಗಿದೆ? ಇದು ತುಂಬಾ ಇಷ್ಟ. ಓಹೋ, ಇಷ್ಟಪಟ್ಟು ತಿಂತಾರೆ. ಓಕೆ ಓಕೆ. ಮಕ್ಕಳಿಗೆ ಅಂದ್ರೆ ನಮ್ಗೆ ಆಗಲ್ವಾ ಹೇಗೆ? ಕುಕಿಂಗ್ ವಿದೌಟ್ ಫೈರ್ ಇದು. ಓಕೆ, ಕುಕಿಂಗ್ ವಿದೌಟ್ ಫೈರ್. ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಕೆಲವು ಕಾಂಪಿಟೇಷನ್ ಇರುತ್ತೆ, ಸೊ ಇದನ್ನ ಮಾಡಬಹುದು ಅಲ್ವಾ? ಓಕೆ, ಗ್ರೇಟ್. ಏನೆಲ್ಲ ಬೇಕು ಮೇಡಮ್ ಇದಕ್ಕೆ? ಮಾರಿ ಬಿಸ್ಕೆಟ್ ಪೌಡರ್. ಓಕೆ. ಇದು ಗಾರ್ನಿಶ್ ಗೆ ಚೋಕೋ ಫ್ಲೇಕ್ಸ್. ಓಕೆ. ಚೋಕೋ ಚಿಪ್, ಕ್ರೀಮ್ ಮತ್ತೆ ಚೋಕೋ ಸಿರಪ್. ಓಕೆ, ಇಷ್ಟೇ ಹೌದು ಅಲ್ವಾ? ಇದು ಸಂಜೆ ಹೊತ್ತಿಗೆ ಅಲ್ಲ ಬೆಳಿಗ್ಗೆ ಕೂಡ ತಿನ್ಬೋದಲ್ಲ? ಆಫ್ಟರ್ ಫುಡ್, ಲೈಕ್ ಲಂಚ್, ಆಫ್ಟರ್ ಫುಡ್ ಆರ್ ತಿನ್ಬೋದು, ನೋ ಪ್ರಾಬ್ಲಮ್. ಡೆಸರ್ಟ್ ಆಸ್ ಅ ಡೆಸರ್ಟ್. ಓಕೆ ಓಕೆ. ಫಸ್ಟ್ ಗೆ ಏನ್ ಮಾಡ್ಬೇಕು ಈಗ? ಇದು ಗ್ಲಾಸ್, ಈ ತರ ಗ್ಲಾಸ್ ಬೇಕಾ? ಈ ತರ ಗ್ಲಾಸ್ ಬೇಕು. ಆರ್ ವೈನ್ ಗ್ಲಾಸಸ್ ಆಲ್ಸೋ. ವೈನ್ ಗ್ಲಾಸ್ ಬೆಟರ್, ಸ್ಟೆಮ್ ಇರೋದು. ಓಕೆ. ನಂಗೆ ಸಿಕ್ಲಿಲ್ಲ ಸದ್ಯಕ್ಕೆ. ಎಸ್ ಓಕೆ. ಅಂಡ್ ಈ ಒಂದು ಗ್ಲಾಸ್ ಅಲ್ಲಿ ಮಾಡಬೇಕಾಗುತ್ತೆ. ಇದು ಆಪ್ಷನ್. ಫಾರ್ ಎಕ್ಸಾಂಪಲ್ ಗ್ಲಾಸ್ ಇಲ್ಲ ಮನೆಯಲ್ಲಿ, ಅವಾಗ ಯಾವ್ದು? ವೈನ್ ಗ್ಲಾಸಸ್ ಆರ್ ಎನಿ ಗ್ಲಾಸ್ ಅಂತೂ ಬೇಕೇ. ಗ್ಲಾಸ್ ಕಾಣುತ್ತೆ, ಗಾರ್ನಿಶ್ ಚೆನ್ನಾಗಿ ಕಾಣುತ್ತೆ. ಓಕೆ ಓಕೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಲ್ವಾ? ಅಂದ್ರೆ ಇದು ನೋಡಿ, ಮಕ್ಕಳಿಗೆ ನೋಡಿ ಅಟ್ರಾಕ್ಟ್ ಆಗುತ್ತೆ ಅಲ್ವಾ? ಓಕೆ ಓಕೆ. ಹೊಡೆದು ಹೋದ್ರೆ ಸ್ವಲ್ಪ ಕಷ್ಟ ಅಲ್ವಾ? ಓಕೆ ಓಕೆ. ಎಸ್, ಸ್ಟಾರ್ಟಿಂಗ್ ಏನ್ ಮಾಡ್ಬೇಕು ಈಗ? ಸಿರಪ್ ಅಲ್ಲಿ ಗ್ಲಾಸ್ ಗಾರ್ನಿಶ್ ಮಾಡಬೇಕು. ಎಸ್ ಎಸ್. ಸ್ಕೂಲ್ ಲೈಫ್ ಹೇಗಿತ್ತು ಮೇಡಮ್ ನಿಮ್ದು? ಚೆನ್ನಾಗಿತ್ತು. ಎಲ್ಲಿ ಕಲ್ತದ್ದು? ನಾನು ಕಾರ್ಕಳ. ಹಾ. ಸ್ಕೂಲ್ ಬಾರ್ನ್ ಇನ್ ಪುತ್ತೂರ್, ಬಾಟ್ ಅಪ್ ಇನ್ ಕಾರ್ಕಳ. ಓಕೆ. ಹೇಗೆ ಸ್ಕೂಲ್ ಲೈಫ್ ಅಂದ್ರೆ ಏನಾದ್ರೂ ನೆನಪಿದ್ಯಾ? ಚೆನ್ನಾಗಿ. ಏನಾದ್ರೂ ಒಂದು ಸಿಚುವೇಶನ್ಸ್ ಎಲ್ಲ, ಫ್ರೆಂಡ್ಸ್ ಯಾರಾದ್ರೂ ನೆನಪಿದ್ರೆ ಹೇಳಿ, ಅವ್ರ ಹೆಸರು ಹೇಳಿ. ಫ್ರೆಂಡ್ಸ್, ನಂದು ಬೆಸ್ಟ್ ಫ್ರೆಂಡ್ ಸಹನಾ. ಓಕೆ. ಈಗಲೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಹೌದಾ? ಓಕೆ. ಕಾಂಟ್ಯಾಕ್ಟ್ ಅಂದ್ರೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ನೀವು? ಕ್ಲೋಸ್ ಫ್ರೆಂಡ್ಸ್. ನಿಮ್ಮ ಪ್ರೈಮರಿಯಿಂದ? ಪ್ರೈಮರಿ ಅಲ್ಲ, ಫ್ರಮ್ 8th ಸ್ಟ್ಯಾಂಡರ್ಡ್. ಓಕೆ, ಫ್ರಮ್ 8th ಸ್ಟ್ಯಾಂಡರ್ಡ್. ಇವತ್ತಿನವರೆಗೂ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಹೌದಾ? ಸೊ ಏನಾದ್ರೂ ಅಡಿಗೆ ಮಾಡ್ಬೇಕಾದ್ರೆ ಏನಾದ್ರೂ ಹೇಳ್ತೀರಾ? ಅಡಿಗೆ ಎಲ್ಲ ಕಮ್ಮಿ ಡಿಸ್ಕಷನ್, ಬೇರೆ ಡಿಸ್ಕಷನ್ಸ್ ಅಲ್ವಾ? ಪರ್ಸನಲ್ ಡಿಸ್ಕಷನ್ ಎಲ್ಲ ಜಾಸ್ತಿ ಮಾಡ್ತೇವೆ. ಎಸ್ ಓಕೆ. ಈ ತರ ಮಾಡ್ಬೇಕಾಗುತ್ತೆ. ಇದು ಗಾರ್ನಿಶ್ಗೆ ಹೊರಗಡೆ. ಓಕೆ. ಅವ ಬಿಸ್ಕೆಟ್ ಕೂಡ ಆಗುತ್ತಾ ಇದಕ್ಕೆ? ಮಾರಿ ಇದ್ರೆ ಒಳ್ಳೇದು. ಬೇರೆ ಬಿಸ್ಕೆಟ್ ಮಕ್ಕಳಿಗೆ ಇಷ್ಟ ಆದ್ರೆ ಓಕೆ, ಯಾಕಂದ್ರೆ ಇದು ತುಂಬಾ ಲೈಟ್. ಬೇರೆದ್ರಲ್ಲಿ ಶುಗರ್ ಎಲ್ಲ ಜಾಸ್ತಿ ಇರುತ್ತೆ. ನಾವು ಆಲ್ರೆಡಿ ಶುಗರ್ ಜಾಸ್ತಿ ಯೂಸ್ ಮಾಡ್ತಾ ಇದೀವಲ್ಲ, ಸಿರಪ್ ಎಲ್ಲ. ಓಕೆ. ಹೈಸ್ಕೂಲ್ಸ್ ಎಲ್ಲ ಅಲ್ಲೇ ಮಾಡಿದಂತ ಹೇಳಿದ್ರಿ. ಅಂಡ್ ಕಾಲೇಜ್ ಏನ್ ಮಾಡಿದ್ರಿ? ಏನ್ ಸ್ಟಡೀಸ್? ನಾನು ಮಾಸ್ಟರ್ಸ್ MCA ಮಾಡಿದ್ದೀನಿ. ಹೌದಾ? ಮಾಸ್ಟರ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್. ಓಕೆ. ಜಾಬ್ ಹೋಗ್ತಿದ್ರಾ ಮೇಡಮ್? ಜಾಬ್ ಹೋಗ್ತಾ ಇದ್ದೆ ಮೊದಲು, ಆಮೇಲೆ ಹೌಸ್ ವೈಫ್. ಓ ಓಕೆ. ಕಲ್ತದ್ ವೇಸ್ಟ್ ಆಯ್ತು ಅಂತ ಯೋಚನೆ? ಮಕ್ಕಳ ನೋಡುವಾಗ ಹಾಗೆ ಅನ್ಸಲ್ಲ ಅಲ್ವಾ? ಅದೊಂದು ಹೌದು. ಕರೆಕ್ಟ್. ಓಕೆ. ಸೊ ಅಷ್ಟೇ ಸಾಕು? ಎಷ್ಟು ಸ್ಪೂನ್ ಬೇಕಾಗ್ತದೆ ಮೇಡಮ್? ಒಂದು ಸ್ಪೂನ್, ಅಂದ್ರೆ ನಿಮ್ಗೆ ಲೇಯರ್ಸ್ ಕಾಣೋ ತರ. ಓಕೆ ಓಕೆ. ಲೇಯರ್ಸ್ ಕಾಣ್ಬೇಕು ಇದಕ್ಕೆ. ಎಸ್. ನೆಕ್ಸ್ಟ್ ಕ್ರೀಮ್ ಹಾಕ್ತಾ ಇದ್ದೀನಿ. ಓಕೆ. ಕ್ರೀಮ್ ಜಾಸ್ತಿ ಹಾಕ್ಬೇಕು, ಯಾಕಂದ್ರೆ ಪೌಡರ್ ಡ್ರೈ ಆದ್ರೆ ಮಕ್ಕಳಿಗೆ ಓಕೆ ಸ್ವಾಲೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಮನೇಲಿ ನೀವೀಗ ಎಷ್ಟು ಜನ ಇದ್ದೀರಾ? 4 ಮೆಂಬರ್ಸ್ ಅಲ್ವಾ? 4 ಮೆಂಬರ್ಸ್. ಸೊ ಜಾಸ್ತಿಯಾಗಿ ನೀವೇ ಜಾಸ್ತಿ ಟೊಕೆಟಿವಾ ಹೇಗೆ? ನೀವೇ ಜಾಸ್ತಿ ಮಾತಾಡೋದಾ? ಟಾಕೇಟಿವ್ ಆಫ್ಟರ್ ಮ್ಯಾರೇಜ್ ಆಗಿದ್ದು. ಮೊದಲು ತುಂಬಾ ಸೈಲೆಂಟ್. ಓಕೆ. ಯಾಕಂದ್ರೆ ನನ್ನ ಹಸ್ಬೆಂಡ್ ತುಂಬಾ ಮಾತಾಡ್ತಾರೆ. ಅದು ಒಳ್ಳೇದಲ್ವಾ? ಕಿಚನ್ ಅಲ್ಲಿ ಏನಾದ್ರೂ ಹೆಲ್ಪ್ ಮಾಡ್ತಾರಾ ನಿಮ್ಗೆ? ಅವ್ರು ಒಳ್ಳೆ ಕುಕ್.
ಬಟ್ ಪ್ರಿಟೆಂಡ್ ಮಾಡ್ತಾರೆ ಗೊತ್ತಿಲ್ಲದಿದ್ದವ್ರ ತರ. ಯಾಕೆ ಯಾಕೆ ಅದೇನಾದ್ರೂ ಕೇಳಿದ್ರು ರೀಸನ್ ಯಾಕೆ ಆತರ ಅಂದ್ರೆ ಸ್ವಲ್ಪ ಅವ್ರಿಗೆ ಲಾಸ್ ಇದೆಯಾ ಅಂತ ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಹೇಳ್ತೀನಿ. ಓಕೆ ಓಕೆ. ಸೊ ಹಾಗಾಗಿ ಸ್ವಲ್ಪ ಸೈಲೆಂಟ್ ಇರ್ತಾರೆ. ಬಟ್ ಹಿ ಇಸ್ ನೈಸ್ ಕುಕ್. ಹೌದಾ? ಏನ್ ಇಷ್ಟ ಆಗುತ್ತೆ ಅವ್ರು ಮಾಡಿರುವಂತದ್ದು ನಿಮ್ಗೆ? ನಾನ್ ವೆಜ್ ಚೆನ್ನಾಗಿ ಮಾಡ್ತಾರೆ. ಹೌದಾ? ಚೈನೀಸ್ ಎಲ್ಲ ಒಳ್ಳೆ ಮಾಡ್ತಾರೆ. ಹೌದಾ? ಚೆನ್ನಾಗಿ ಮಾಡ್ತಾರೆ. ಓಕೆ. ಬಟ್ ಅವ್ರಿಗೆ ಹೇಗೆ ಅದು ಕುಕಿಂಗ್? ಅವರ ಆ ಇಂಡಸ್ಟ್ರಿಯಲ್ಲೇ ಹೌದಾ? ವರ್ಕ್ ಮಾಡಿದ್ದು ಫುಡ್ ಅಂಡ್ ಬೆವರೇಜ್. ಓಕೆ ಓಕೆ. ಸೊ ಹಾಗಾಗಿ ಕಂಪ್ಲೀಟ್ ಎಲ್ಲ ಹೇಗೆ ಮಾಡೋದು ಏನಾದ್ರು ಗೊತ್ತಿದೆ. ಪ್ರೆಸೆಂಟೇಷನ್, ಗಾರ್ನಿಶ್ ಅದೇ ಎಲ್ಲ ಇದು ಮಾಡಿರೋದು. ಓಕೆ ಓಕೆ. ಸೂಪರ್ ಸೂಪರ್. ಇದು ಈಗ ಹಾಕಿ ನೆಕ್ಸ್ಟ್ ಲೇಯರ್ 5 ನಿಮಿಷ ಬಿಡಬೇಕಾ ಹೇಗೆ? ಇಲ್ಲ ಹಾಗೇನಿಲ್ಲ. ನೆಕ್ಸ್ಟ್ ಲೇಯರ್ ಚಾಕ್ಲೇಟ್ ಸಿರಪ್. ಓಕೆ. ಇದೊಂದು 10 ಮಿನಿಟ್ಸ್ ಅಲ್ಲಿ ಆಗುವಂತದಲ್ಲ? 10 ನಿಮಿಷ ಕೂಡ ಬೇಡ ಯಾಕಂದ್ರೆ ವಿದೌಟ್ ಫೈರ್ ಅಲ್ಲ. ಹೌದು. ಸೊ ಬೇಗ ಆಗುತ್ತೆ. ಎಸ್. ಅವಾಗ ಇನ್ನೊಂದು ಲೇಯರ್ ಬಿಸ್ಕಿಟ್ ಪೌಡರ್ ರೆಡಿ ಮಾಡ್ಕೊಂಡಿಟ್ರೆ ಬೇಗ ಆಗುತ್ತೆ. ಕರೆಕ್ಟ್. ಮೇಲೆ ಲಾಸ್ಟ್ಗೆ 1 ಸ್ಕೂಪ್ ಐಸ್ ಕ್ರೀಮ್ ಹಾಕ್ಬೋದು, ಯಾವ್ದಾದ್ರು ಮಕ್ಕಳಿಗೆ ಇಷ್ಟ ಇರೋ ಫ್ಲೇವರ್ಸ್. ಓಕೆ. ಐಸ್ ಕ್ರೀಮ್ ಕೂಡ ಹಾಕ್ಬೋದು, ಅದೊಂದು ಆಪ್ಷನ್ ಇದೆ ಅಲ್ವಾ? ಸ್ವಲ್ಪ ಚಾಕೋ ಚಿಪ್. ಎಸ್. ಹೊರಗಡೆ ಹೋಗ್ಬೇಕಂತಿಲ್ಲಲ್ಲ? ಹೌದು, ಮನೆಯಲ್ಲೇ ಮಾಡಬಹುದು. ಹೆಲ್ದಿ. ಓಕೆ. ಇನ್ನೊಂದು ಲೇಯರ್ ಕ್ರೀಮ್ ಹಾಕಿ. ಕ್ರೀಮ್. ಓಕೆ. ಈಸಿ ಡೆಸರ್ಟ್, ಇವನ್ ಗೆಸ್ಟ್ ಬಂದ್ರು ಮಾಡಬಹುದಲ್ಲ? ಮಾಡಬಹುದು. ಸೊ ಈಗ ನೆಕ್ಸ್ಟ್ ಏನ್ ಹಾಕ್ಬೇಕು ಇದಕ್ಕೆ? ಮತ್ತೆ ಚಾಕೋ ಸಿರಪ್. ಓಕೆ ಓಕೆ. ಕಿಚನ್ ಅಲ್ಲಿ ನಿಮ್ಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಇರಿಟೇಟ್ ಆಗುತ್ತಾ? ಅಂದ್ರೆ ಕೆಲವರಿಗೆ ಆತರ ಇರುತ್ತೆ, ಕಿಚನ್ ಅಲ್ಲಿ ಒಬ್ರೇ ನಾವು ಅಡಿಗೆ ಮಾಡ್ತಾ ಇರ್ಬೇಕು. ಆ ತರದ್ ನನ್ಗಿದೆ ಆಕ್ಚುಲಿ. ಓಕೆ. ಅಂದ್ರೆ ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ಮಾಡುವಾಗ ಯಾರಾದ್ರೂ ಅಡ್ಡ ಬಂದ್ರೆ ನನ್ ಸ್ಪೇಸ್ ನಂಗೆ ಬೇಕು, ಬೈತೀನಿ. ಲಾಸ್ಟ್ ಲೇಯರ್ ಇದು, ಇದಕ್ಕೆ ಬ್ರೌನಿ ಸಹ ಹಾಕ್ಬೋದು ಲಾಸ್ಟ್ ಲೇಯರ್ಗೆ. ಓಕೆ. ಕೇಕ್ ಸ್ಕ್ರಂಬಲ್ ಹಾಕ್ಬೋದು. ಆಪ್ಷನ್ಸ್ ತುಂಬಾ ಇದೆ ಅಲ್ವಾ? ಏನು ಎನಿಥಿಂಗ್ ಮಕ್ಕಳಿಗೆ ಇಷ್ಟ ಇರೋದು ಯಾವ್ದು ಹಾಕಿದ್ರು. ಕರೆಕ್ಟ್ ಕರೆಕ್ಟ್. ನೀವು ಹೇಳಿದಾಗೇನೆ ಸ್ವಲ್ಪ ಅಟ್ರಾಕ್ಟಿವ್ ಕಾಣಿದ್ರೆ ಮಾತ್ರ ನಮ್ಮ ಮಕ್ಕಳು ತಿಂತಾರೆ. ಇದು ನಂದು ಮಕ್ಕಳಿಗೆ ಮಾತ್ರ ಇದು ಅಲ್ಲ, ನಮ್ಮಂತವರಿಗೆಲ್ಲ ಆಗುತ್ತಾ ಹೇಗೆ? ತಿನ್ಬೋದು. ಓಕೆ ಓಕೆ. ಸ್ವೀಟ್ ಚಾಕ್ಲೇಟ್ ಪ್ರಿಫರ್ ಮಾಡೋರಿಗೆ ತಿನ್ಬೋದು. ಓಕೆ. ನೀವು ವೆಜ್ ಇಷ್ಟ ಮಾಡ್ತೀರಾ ಅಲ್ಲ ನಾನ್ ವೆಜ್ ತುಂಬಾ ಇಷ್ಟ? ಎರಡು. ಎರಡು. ಓಕೆ. ಇದು ಚಾಕೋ ಫ್ಲೇಕ್ಸ್ ಗಾರ್ನಿಶ್ಗೆ. ಎಸ್. ಚಾಕೋ ಚಿಪ್. ಓಕೆ. ಮತ್ತೆ ಇದು ಬಿಸ್ಕೆಟ್. ಓಕೆ ಗ್ರೇಟ್. ಅದರ ಮೇಲೆ ಮತ್ತೆ ಹಾಕ್ಬೋದಲ್ಲ, ಸ್ವಲ್ಪ ಅಟ್ರಾಕ್ಟಿವ್ ಕಾಣುತ್ತೆ ಅಂತ. ಓಕೆ. ಸ್ಟೆಪ್ ಬೈ ಸ್ಟೆಪ್ ಅಲ್ವಾ ಇದಕ್ಕೆ ಎಲ್ಲ? ಓಕೆ. ಅಂದ್ರೆ ಲೇಯರ್ಸ್ ಕಾಣಬೇಕು. ಎಸ್ 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 ಎಸ್. ಓಕೆ. ನಾವು ಹಾಕೋದ್ರಲ್ಲಿ ಜಾಸ್ತಿ ಆದ್ರೂ ಕೂಡ ಟೇಸ್ಟ್ ಆಚೆ ಈಚೆ ಆಗುತ್ತೆ. ಇದರಲ್ಲಿ ಎರಡು ಕ್ರೀಮ್ ಮತ್ತೆ ಇದು ಎರಡು ಟೇಸ್ಟೇ ಕೊಡುತ್ತೆ. ಓಕೆ ಓಕೆ ಅಲ್ವಾ? ಎಸ್. ಈಗ ಆಲ್ರೆಡಿ ರೆಡಿ ಅಂತ ಅಲ್ವಾ? ಸೊ ರೆಡಿ ಆಗಿದೆ. ರೆಡಿ ಆಗಿದೆ. ಓಕೆ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ರೆಡಿ ಇದೆ. ಟೇಸ್ಟ್ ಮಾಡಿ ರೆಡಿ ಇದೆ. ಓಕೆ ಓಕೆ. ಟೇಸ್ಟ್ ಮಾಡಿ. ಬಿಸ್ಕೆಟ್ ಡೆಸರ್ಟ್. ಬಿಸ್ಕೆಟ್ ಡೆಸರ್ಟ್ ಅಲ್ವಾ? ಓಕೆ. ಸೊ ಇದು ನೀವು ಹೇಳಿದಾಗೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಸೊ ವೀಕ್ಷಕರು ನೋಡಿರ್ಬೋದು, ನೋಡಿ ಇಲ್ಲಿ ಕಲರ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಆಗಿದೆ ಅಲ್ವಾ? ಸೊ ನೀವು ಫಸ್ಟಿಗೆ ಏನು ಗಾರ್ನಿಶ್ ಮಾಡಿದ್ರಾ ಅದು ತುಂಬಾ ಯೂಸ್ ಆಗುತ್ತೆ ಅಲ್ವಾ? ಓಕೆ. ಅದು ಮಾಡಿಲ್ಲ ಅಂದ್ರೆ ಅಷ್ಟೊಂದು ಅಟ್ರಾಕ್ಟಿವ್ ಇಲ್ಲ, ಹಾಗೂ ಮಾಡ್ಬೋದು ಲಾಸ್ಟಿಗೆ. ಗ್ರೇಟ್. ಸೊ ಬಿಸ್ಕೆಟ್ ಮಾರಿ ಬಿಸ್ಕೆಟೇ ಬೇಕು. ಹೌದು ಅಲ್ವಾ? ಸೊ ಬೇರೆ ಏನಾದರೂ ಡಿಪೆಂಡ್ಸ್, ಮಕ್ಕಳಿಗೆ ಬೇರೆ ಬಿಸ್ಕೆಟ್ ಟೇಸ್ಟ್ ಇಷ್ಟ ಆದ್ರೆ ಅದನ್ನ ಪೌಡರ್ ಮಾಡಿ ಕೊಡ್ಬೋದು. ಬಟ್ ಇದು ಲೈಟ್ ಬಿಸ್ಕೆಟ್, ಕ್ರೀಮ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡುತ್ತೆ. ಕರೆಕ್ಟ್. ಓಕೆ. ಸೊ ನಾನು ತಿಂದು ಈಗ ಟೇಸ್ಟ್ ಮಾಡ್ತೇನೆ. ಓಕೆ. ಎಸ್.
ಹೇಗಿತ್ತು? ಸೂಪರ್ 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 ಸೂಪರ್. ಇದಂದರೆ ಕಂಪ್ಲೀಟ್ ಮಿಕ್ಸ್ ಮಾಡ್ತಾ ತಿನ್ಬೇಕು. ಹೌದು. ಆವಾಗ ಸ್ವಲ್ಪ ಜಾಗ್ರತೆ, ಯಾಕಂದ್ರೆ ಈ ಬಿಸ್ಕೆಟ್ ಸೋಕ್ ಆಗ್ಬೇಕು ಚೆನ್ನಾಗಿ. ಕರೆಕ್ಟ್ ಕರೆಕ್ಟ್. ಆ ಹುಡಿ ಸ್ವಲ್ಪ ಮಂಡೆಗೆ ಹೋಗ್ಬೋದು, ಸ್ವಲ್ಪ ಜಾಗ್ರತೆ ಅಲ್ವಾ? ಓಕೆ ಸೂಪರ್. ನಂಗಂತೂ ಖುಷಿ ಆಯ್ತು. ಇದು ವಿದಿನ್ 10 minutes ಅಲ್ಲಿ ಮಾಡುವಂಥದ್ದು. ಓಕೆ, ಸೊ ನನ್ನ ಪ್ರಕಾರ ಇದು ಸ್ಟೆಪ್ ಬೈ ಸ್ಟೆಪ್, ನನ್ನ ಪ್ರಕಾರ 1 2 3 4 5 ಸ್ಟೆಪ್ ಇದೆ ಅಲ್ವಾ? 5 ಸ್ಟೆಪ್. ಸೊ ಬಿಸ್ಕಿಟ್ ಹುಡಿಯನ್ನ ನೀವು ಹೇಳಿದಾಗನೇ ಸ್ವಲ್ಪ ಕ್ರೀಮ್ ಜಾಸ್ತಿ ಹಾಕಬೇಕು. ಕ್ರೀಮ್ ಜಾಸ್ತಿ ಹಾಕಬೇಕಲ್ವಾ? ತುಂಬಾ ಸ್ಮೂತ್ ಆಗುತ್ತೆ. ಎಸ್ ಓಕೆ ಮೇಡಮ್. ಇದಕ್ಕೆ ಏನೆಲ್ಲ ಹಾಕಿದ್ರೆ ಅಂತ ಮತ್ತೊಮ್ಮೆ ಹೇಳ್ಬೋದಾ? ಶೂರ್. ಫಸ್ಟ್ ಗಾರ್ನಿಶ್ಗೆ ಚೋಕೋ ಸಿರಪ್, ಓಕೆ, ಆಮೇಲೆ ಪೌಡರ್ ಹಾಕಿದೆ, ಬಿಸ್ಕೆಟ್ ಪೌಡರ್, ಮತ್ತೆ ಒಂದು ಲೇಯರ್ ಚೋಕೋ ಸಿರಪ್, ಕ್ರೀಮ್, ಚೋಕೋ ಚಿಪ್ಸ್, ಹಾಗೆ ಲೇಯರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮೇ ಬಿ ಇದಕ್ಕೆ ಐಸ್ ಕ್ರೀಮ್ ಹಾಕಿದ್ರೆ ಒಳ್ಳೇದಂತ. ಫೈನಲ್ ಸ್ಕೂಪ್ ವೆನಿಲ್ಲಾ ಐಸ್ ಕ್ರೀಮ್ or ಚಾಕ್ಲೇಟ್ ಐಸ್ ಕ್ರೀಮ್ ಹಾಕಿದ್ರೆ ಚೆನ್ನಾಗುತ್ತೆ. ಸ್ವಲ್ಪ ಡ್ರೈ ಇದ್ದದ್ದೆಲ್ಲ ಇದಾಗುತ್ತೆ ಅಲ್ವಾ? ಎಸ್ ಓಕೆ ಸೂಪರ್. ಸ್ಮೂತ್ ಆಗುತ್ತೆ. ಹೌದು, ತಿನ್ಲಿಕ್ಕೂ ತುಂಬಾ ಖುಷಿ ಆಗುತ್ತೆ. ಸೊ ನೀವು ಹೇಳಿದ್ರಿ ನೆಂಟರು ಬಂದ್ರೆ ಇದನ್ನೇ ಮಾಡಿ ಕೊಡ್ಬೋದು ಅಂತ. ಈ ಗ್ಲಾಸ್ ಸ್ವಲ್ಪ ದೊಡ್ಡದಾದ್ರೆ ಸ್ವಲ್ಪ ಲಾಸ್ ಅಂತ ಹೇಳ್ಬೋದು ಅಲ್ಲ? ಲಾಸ್, ಮತ್ತೆ ಎಲ್ಡರ್ಸ್ ಅಷ್ಟು ಪ್ರಿಫರ್ ಮಾಡಲ್ಲ. ಓಕೆ ಸೊ ಗ್ರೇಟ್. ಅಂಡ್ ಸಣ್ಣ ಸಣ್ಣ ಗ್ಲಾಸ್ ಎಲ್ಲ ಇರುತ್ತೆ, ಮೇ ಬಿ ಓಕೆ ಟಕಿಲ ಗ್ಲಾಸಸ್, ಅದಕ್ಕೆಲ್ಲರೂ ಗೊತ್ತಿರಲ್ಲ. ವೈನ್ ಗ್ಲಾಸ್, ಸೊ ಇಂಥದ್ದೆಲ್ಲ ಇದ್ರೆ ಈಸಿಯಾಗಿ ಮಾಡ್ಬೋದು ಅಲ್ವಾ? ಓಕೆ ಸೂಪರ್ ಅಂಡ್ ಗ್ರೇಟ್. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀರಿ ಮೇಡಮ್? ನೆಕ್ಸ್ಟ್ ಪನ್ನೀರ್ ಟಿಕ್ಕಾ. ಓಕೆ, ಪನ್ನೀರ್ ಟಿಕ್ಕಾ. ಓಕೆ, ಸೊ ಪನ್ನೀರ್ ಟಿಕ್ಕಾ ವೆಜ್ ಅಲ್ವಾ? ವೆಜ್. ಓಕೆ, ವೆಜ್. ಸೊ ವೆಜ್ ತುಂಬಾ ಇಷ್ಟ ಪಡ್ತೀರಾ ಅಂತ ಹೇಳಿದ್ರಿ. ಸೊ ಅದು ಮಾಡೋಣ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಓಕೆ, ಎಸ್. ಸೊ ವೀಕ್ಷಕರು, ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರುತ್ತೆ. ಸೊ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಸೊ ಆಗ್ಲೇ ಒಂದು ಬಿಸ್ಕಿಟ್ ಡೆಸರ್ಟ್ ಅಲ್ವಾ? ಓಕೆ, ಅದಕ್ಕೆ ಆಕ್ಚುಯಲ್ ಆದ ಹೆಸರೇನು? ಮೌಸ್ ಅಂತ ಹೇಳ್ತಾರೆ ಅದಕ್ಕೆ. ಹೌದಾ? ಓಕೆ, ಚಾಕ್ಲೇಟ್ ಮೌಸ್. ಓಕೆ, ಆಕ್ಚುಯಲ್ ಹೆಸರು ಅದು ಅಲ್ವಾ? ಓಕೆ ಗ್ರೇಟ್. ಸೊ ಇವಾಗ ಏನ್ ಮಾಡ್ತೀರಾ ಈಗ? ಪನ್ನೀರ್ ಟಿಕ್ಕಾ. ಓಕೆ, ಪನ್ನೀರ್ ಟಿಕ್ಕಾ ವೆಜ್ ಅಂದ್ರೆ ತುಂಬಾ ಜನ ಇಷ್ಟ ಮಾಡ್ತಾರೆ, ಬಟ್ ನಂಗೆ ಕೂಡ ಈ ತರ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಸೊ ಪನ್ನೀರ್ ಟಿಕ್ಕಾ ಟ್ರೈ ಅಲ್ವಾ? ನಾನ್ ವೆಜ್ ಇಲ್ಲದಿದ್ದಾಗ ಈ ತರ ಡಿಶಸ್ ಚೆನ್ನಾಗಿ ಅಲ್ವಾ? ಓಕೆ ಗ್ರೇಟ್. ಸೊ ಇದಕ್ಕೆ ಏನ್ ಬೇಕು ಮೇಡಮ್? ಇದಕ್ಕೆ ಪನ್ನೀರ್, ಓಕೆ, ಕ್ಯೂಬ್ ಚಾಪ್ಡ್ ಆನಿಯನ್, ಓಕೆ, ಕ್ಯೂಬ್ ಚಾಪ್ಡ್ ಕ್ಯಾಪ್ಸಿಕಮ್, ಓಕೆ, SRR ಕಬಾಬ್ ಪೌಡರ್. SRR ಮಸಾಲಾ ಯೂಸ್ ಮಾಡ್ತೀರಲ್ವಾ ನೀವು? ಓ ಸೂಪರ್. ಹೇಗೆ ಆಗ್ತದೆ SRR ಮಸಾಲಾ? ಟೇಸ್ಟ್ ತುಂಬಾ ಟೇಸ್ಟ್ ಅಲ್ವಾ? ಓಕೆ ಗ್ರೇಟ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಿಲ್ಲಿ ಪೌಡರ್, ಓಕೆ, ಇದು ತಂದೂರಿ ಪೌಡರ್, ಓಕೆ, ಸಾಲ್ಟ್. ಓಕೆ, ಇಷ್ಟು ಬೇಕು. ಸಾಲ್ಟ್ ಎಷ್ಟು ಬೇಕು ಅಷ್ಟೇ ಹಾಕೋದಲ್ಲ? ಓಕೆ. ಈಗ ಮೊದಲಿಗೆ ಏನ್ ಮಾಡ್ಬೇಕು ಮೇಡಮ್? ಫಸ್ಟಿಗೆ ಪನ್ನೀರ್ ಮ್ಯಾರಿನೇಟ್ ಮಾಡುವ. ಓಕೆ, ಅದನ್ನ ಫ್ರೈ ಮಾಡಬೇಕು. ಓಕೆ ಓಕೆ, ಫಸ್ಟ್ ಅನ್ನ ಇದು ಪನ್ನೀರು ಫ್ರೈ ಮಾಡಬೇಕು. ಇದನ್ನ ಫಸ್ಟ್ ಫ್ರೈ ಮಾಡ್ಲಿಕ್ಕೆ ಆಗಲ್ವಾ? ನಮ್ಮ ಈರುಳ್ಳಿ ಮತ್ತೆ ಮಾಡ್ಬೋದು. ಇದು ಮ್ಯಾರಿನೇಟ್ ಮಾಡಿ ಇಟ್ರೆ ಸ್ವಲ್ಪ ಹೊತ್ತು ಓಕೆ ಚೆನ್ನಾಗಿ ಮಸಾಲೆ ಹೇಳ್ಕೊಳ್ಳುತ್ತೆ. ಓಕೆ ಓಕೆ ಸೂಪರ್. ಸೊ ಫಸ್ಟ್ ಸ್ಟೆಪ್ ಏನು ಮಾಡಿ? ಇದು ಕಬಾಬ್ ಪೌಡರ್. ಓಕೆ, ಎಷ್ಟು ಬೇಕಾಗ್ತದೆ? ಸಾಲ್ಟ್ ಬೇಕಾಗಿಲ್ಲ, ಯಾಕಂದ್ರೆ ಕಬಾಬ್ ಪೌಡರ್ ಅಲ್ಲಿ ಸಾಲ್ಟ್ ಇರ್ತದೆ. ಹೌದು, ಮತ್ತೆ ಸಾಲ್ಟ್ ಹಾಕಿದ ನಂತರ ಏನು ಮಾಡ್ಲಿಕ್ಕೆ ಆಗಲ್ಲ ಅಲ್ವಾ, ಜಾಸ್ತಿ ಆದ್ರೆ? ಹೌದು. ಓಕೆ, ಇದು ತಂದೂರಿ. ಇದು ಸ್ವಲ್ಪ, ಯಾಕಂದ್ರೆ ಕಲರ್ ಸೇಮ್ ಅಲ್ಲ? ಓಕೆ, ಇದು ಸ್ಪೈಸಿಗೆ. ಓಕೆ ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಎಸ್, ಎಷ್ಟು ಬೇಕಾಗ್ತದೆ? ಹಾಫ್ ಸ್ಪೂನ್ ಸಾಕು. ಜಾಸ್ತಿ ಆದ್ರೆ ಏನಾದರೂ ಇದು ಪನ್ನೀರ್ ಇದು ಕ್ವಾಂಟಿಟಿ ತಗೊಂಡಾಗೆ ನೀವು. ಓಕೆ, ನೀರು ಹಾಕ್ಬೇಕಾ? ಇಲ್ಲ, ಇದಕ್ಕೆ ನೀರಿಲ್ಲ. ಓಕೆ, ಸೊ ಗ್ರೇಟ್. ಎಸ್, ಆಲ್ರೆಡಿ ಇದು ಮಿಕ್ಸ್ ಆಯ್ತಲ್ವಾ? ಓಕೆ 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 ಸೂಪರ್. ಇದನ್ನ ಈಗ ಒಂದು 10 minutes ಇಟ್ಬಿಡ್ಬೇಕಾ? ಓಕೆ ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ಮೇಡಮ್? ನೆಕ್ಸ್ಟ್ ಪ್ಯಾನ್ ಅಲ್ಲಿ ಆಯಿಲ್, ಓಕೆ, ಆನಿಯನ್, ಓಕೆ, ಆನಿಯನ್ ಮತ್ತೆ ಚಿಲ್ಲಿ ಪೌಡರ್. ಓಕೆ, ಬ್ರೌನ್ ಕಲರ್ ಬರ್ಬೇಕಾಗತ್ತೆ? ಇಲ್ಲ, ಬ್ರೌನ್ ಅಲ್ಲ, ಇದು ಜಸ್ಟ್ ಸ್ಮೆಲ್ ಹೋಗುತ್ತೆ ಅಷ್ಟೇ. ಓಕೆ ಓಕೆ, ಹಸಿ ಸ್ಮೆಲ್ ಹೋಗ್ಬೇಕಲ್ಲ? ಇದು ಕ್ರಿಸ್ಪಿ ಇರಬೇಕು, ಯಾಕಂದ್ರೆ ಟಿಕ್ಕಾ ಮಾಡ್ತಾ ಇದೀವಿ.
ಆದ್ರೆ ಪನ್ನೀರ್ ಜೊತೆ ತಿನ್ಲಿಕ್ಕೆ. ಓಕೆ. ಸೊ ಏನು ಟ್ಯಾಲೆಂಟ್ ಇದೆ ಮೇಡಮ್ ನಿಮಗೆ? ಡ್ಯಾನ್ಸಿಂಗ್, ಸಿಂಗಿಂಗ್ ಇತ್ತು ಮೊದಲು, ಮದುವೆ ಮುಂಚೆ. ಭರತನಾಟ್ಯ ಡ್ಯಾನ್ಸರ್. ಓಹ್, ಕ್ಲಾಸ್ ಹೋಗ್ತಿದ್ರಾ? ಕ್ಲಾಸ್ ಹೋಗ್ತಾ ಇದೆ, 3 years ಹೋಗಿದ್ದೀನಿ. ಓಕೆ. ಮತ್ತೆ ಸ್ಟಾಪ್ ಮಾಡಿದ್ರಿ? ಸ್ಟೇಜ್ ಶೋ ಮಾಡಿ ಬಿಟ್ಬಿಟ್ಟೆ. ಯಾಕೆ? ರೀಸನ್ಸ್ ಇದೆಯಾ? ಅದಕ್ಕೆ ರೀಸನ್ಸ್ ಅಂದ್ರೆ ಎಕ್ಸ್ಪ್ರೆಷನ್ ಜಾಸ್ತಿ ಆಯ್ತು ನಿಮ್ದು? ನೈಟ್ ಟೈಮ್ ಎಲ್ಲ ಪ್ರೋಗ್ರಾಮ್ಸ್ ಇರುತ್ತಲ್ಲ, ಡ್ಯಾಡಿ ಹೋಗ್ಲಿಕ್ಕೆ ಬಿಡಲ್ಲ, ಸ್ಟ್ರಿಕ್ಟ್ ಅವರು, ಅದಕ್ಕೆ ಓಕೆ, ಬೇಡ ಅಂತ ಆಯ್ತು. ಬಟ್ ಈಗ ಮಕ್ಕಳಿಗೆ ಏನು ಡ್ಯಾನ್ಸ್ ಕ್ಲಾಸಿಗೆಲ್ಲ ಕಳಿಸ್ತೀರಾ? ಈಗ ಚಿಕ್ಕವರು ಡ್ಯಾನ್ಸ್ ಕ್ಲಾಸ್ ಅಲ್ಲಿ 4 years ನಂತರ ಹೇಳ್ತಾರೆ. ಸೊ ಅವ್ರನ್ನ ಫೀಲ್ಡ್ಗೆ ಇಂಟ್ರೆಸ್ಟ್ ಇದ್ರೆ ಹಾಕ್ತೀನಿ. ಓಕೆ ಓಕೆ ಓಕೆ, ಸೂಪರ್. ಎಸ್ ಮೇಡಮ್, ಇದು ನೆಕ್ಸ್ಟ್ ಕ್ಯಾಪ್ಸಿಕಮ್ ಅಲ್ವಾ? ಓಕೆ. ಕ್ಯಾಪ್ಸಿಕಮ್ ಎಷ್ಟು ಬೇಕಾಗ್ತದೆ ಇದಕ್ಕೆ? ಡಿಪೆಂಡ್ಸ್ ಆನ್ ಕ್ವಾಂಟಿಟಿ ಅಲ್ವಾ? ಡಿಪೆಂಡ್ಸ್, ಯಾಕಂದ್ರೆ ಜಾಸ್ತಿ ಆದ್ರೆ ಜಾಸ್ತಿ ಅಂತ ನಾವು ಸ್ಟಿಕ್ಕಿಗೆ ಹಾಕೋದಲ್ಲ. ಓಹೋ, ಓಕೆ. 1 layer ಆನಿಯನ್. ಓಕೆ. ಆಯಿಲ್ ಹಾಕೋದು ಜಾಸ್ತಿ ಆಗ್ಬಾರ್ದಾ? ಆಗ ಇಲ್ಲ, ಜಾಸ್ತಿ ಆಗ್ಬಾರ್ದು. ಓಕೆ ಓಕೆ, ಲಿಮಿಟೆಡ್. ಎಸ್. ಸೊ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್? ಹೌದು. ಅಮ್ಮ? ಅಮ್ಮ ಇಲ್ಲ ಇಲ್ಲ ಇಲ್ಲ. ಓಕೆ. ಅಮ್ಮ ಹೇಗೆ ನಿಮಗೆ? ಮೇ ಬಿ ಕಿಚನ್ ಅಲ್ಲಿ ಅಂದ್ರೆ ನಿಮಗೆ ಮುಂಚೆ ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಅಡಿಗೆ ಬರ್ತಾ ಇರ್ಲಿಲ್ಲ? ಅದ ನಂತರನೇ ಕಲ್ತಿದ್ದು. ಈಗ ಏನಾದ್ರು ಡೌಟ್ಸ್ ಇದ್ರೆ ಮನೆಗೆ ಕಾಲ್ ಮಾಡ್ತೀರಾ? ಕಾಲ್ ಮಾಡ್ತೀನಿ, ಮೆಸೇಜ್, ವಾಟ್ಸ್ಆಪ್. ಓಕೆ. ಅವ್ರ ರೆಸಿಪಿ ಕಳಿಸ್ತಾರೆ. ನೀವು ಎಷ್ಟು ಜನ ಮಕ್ಕಳು? ಇಬ್ರು. ನೀವು ಮತ್ತೆ ಅಣ್ಣ? ಓಕೆ ಓಕೆ. ಅಣ್ಣ ಏನ್ ಮಾಡ್ತಿದ್ದಾರೆ? ಅವನು ಬ್ಯಾಂಗ್ಳೂರಲ್ಲಿ ಜಾಬ್ ಅಲ್ಲಿ ಇದ್ದಾನೆ. ಹೌದಾ? ಓಕೆ. ಸೊ ಏನಾದರೂ ಒಂದು ಸಿಚುವೇಶನ್ ನೆನಪಿದೆಯಾ? ಅಣ್ಣ ತಂಗಿ ಗಲಾಟೆ ಆದದ್ದು, ಅಂದ್ರೆ ನಾರ್ಮಲ್ ರಿಮೋಟಿಗೆ ಮಾಡ್ತಾ ಇದ್ವಿ, ನೆನಪಲ್ಲ, ರಿಮೋಟ್ಗೆ ಮಾಡ್ತಾ ಇದ್ವಿ. ಓಕೆ. ಅವ್ನ್ ಫೈಟಿಂಗ್ ಬಂದ್ರೆ ಈ ರೆಸ್ಲಿಂಗ್ ಎಲ್ಲ ಇರುತ್ತಲ್ಲ, ಆತರ ನನ್ನ ಎತ್ತಿ ಸೋಫಾಕ್ ಬಿಸಾಕೋ. ಅಯ್ಯೋ, ಓಕೆ, ಅಂತದಲ್ಲಿತ್ತು. ಓಕೆ. ಇದೀಗ ನೀವು ಸ್ವಲ್ಪ ಮಿಸ್ ಮಾಡ್ತೀರಾ ಅಂತ ಅಲ್ವಾ? ತುಂಬಾ ಮಿಸ್ ಮಾಡ್ತೀವಿ ಅಲ್ವಾ? ಈಗ ನೀವು ಸಿಕ್ಕಿದಾಗ ಆತರ ರೆಸ್ಲಿಂಗ್ ಎಲ್ಲ ಫೈಟಿಂಗ್ ಎಲ್ಲ ಇಲ್ಲ. ಓಕೆ. ನಾರ್ಮಲ್ ಮ್ಯಾಚೂರ್ ಟಾಕ್ಸ್. ಓಕೆ ಓಕೆ, ಸೂಪರ್. ಇದಕ್ಕೆ ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕುವ. ಓಕೆ, ಚಿಲ್ಲಿ ಪೌಡರ್. SRR ಚಿಲ್ಲಿ ಪೌಡರ್. ಎಸ್, SRR ಚಿಲ್ಲಿ ಪೌಡರ್. ಎಷ್ಟು ಬೇಕಾಗ್ತದೆ ಮೇಡಮ್? ಇದು ಸ್ಪೈಸಿ ಬೇಕಾದಾಗೆ ನಿಮಗೆ. ಓಕೆ. ಒಂದು ನನ್ನ ಪ್ರಕಾರ 4 ಸ್ಪೂನ್ಸ್ ಹಾಕಿದ್ರ ಅಂತಲ್ವಾ? 4 ಸ್ಪೂನ್ ಜಾಸ್ತಿ ಆಗ್ಬೋದು, ಸ್ಪೈಸಿ ಜಾಸ್ತಿ ಬೇಕಿದ್ದವ್ರಿಗೆ. ಓಹೋ. ಸೊ ಹಾಗೆ ಮನೆಯಲ್ಲಿ ಕೆಲವೊಮ್ಮೆ ಸ್ಟ್ರಿಕ್ಟ್ ಇದ್ದಾಗ ಕೆಲವೊಂದು ಸತಿ ನಮ್ಮ ಟ್ಯಾಲೆಂಟ್ ಇದ್ದದನ್ನ ಸ್ಟಾಪ್ ಮಾಡಬೇಕು, ಹೈಟ್ ಆಗುತ್ತೆ ಅಲ್ವಾ? ಓಕೆ. ಅಂದ್ರೆ ಹೆದರಿಕೆ, ಹೆಣ್ಮಕ್ಳಲ್ಲ ಏನಾಗತ್ತೆ ಅಂತ ಅವ್ರದ್ದು ಕನ್ಸರ್ನ್ ಇರುತ್ತೆ. ಬಟ್ ಏನ್ ಮಾಡುದು, ಆವಾಗ ನಮ್ಗೆ ತುಂಬಾ ಬೇಜಾರಾಗುತ್ತೆ, ಯಾಕೆ ಈ ತರ ಮಾಡ್ತಾರೆ ಅಂತ. ಬಟ್ ಇಟ್ಸ್ ಓಕೆ, ಏನ್ ಮಾಡುದು ಅಲ್ವಾ? ನೀವೀಗ ಸಿಂಗಿಂಗ್ ಮಾಡ್ತೀರಾ? ಸಿಂಗಿಂಗ್ ಮಾಡ್ತೀನಿ, ಬಟ್ ಮನೇಲಿ ಮಾತ್ರ. ಓಕೆ, ಸೊ ಗ್ರೇಟ್. ಸೊ ಮನೇಲಿ ಅಂದ್ರೆ ಯಾವಾಗ್ಲೂ ಸಿಂಗ್ ಮಾಡ್ತಾ ಇರ್ತೀರಾ? ಬೋರ್ ಆದಾಗ? ಓಕೆ. ಅದರಲ್ಲಿ ಕೊಲಾಬ್ ಮಾಡಿ ಎಲ್ಲ ಹಾಡ್ತೇನೆ ಹಿಂಗೆ. ಓಕೆ. ಸೊ ಹೀಗೆ ನಮ್ಮ ಈ ಒಂದು ಶೋಕ್ ಬಂದು ಹಾಡುದು ಇಲ್ಲ, ಏನಿಲ್ವಾ? ಒಂದು ಹಾಡ್ತೀರಾ? ಇಲ್ಲ. ಓಕೆ. ಎಸ್. ಸಾಲ್ಟ್ ಹಾಕುವ. ಸಾಲ್ಟ್ ಹಾಕೋಣ. ಎಷ್ಟು ಬೇಕಾಗ್ತದೆ? ಒಂದು 4 ಇಲ್ಲದ್ರೆ 5 ಸ್ಪೂನ್ ಬೇಕಾ? ಇಲ್ಲ, ಅಕಾರ್ಡಿಂಗ್ ಟು ಟೇಸ್ಟ್. ಅಕಾರ್ಡಿಂಗ್ ಟು ದ ಟೇಸ್ಟ್. ಅಂದ್ರೆ ಕೆಲವರು ಪಾಪ ಕಿಚನ್ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತಾ ವಾಟ್ಸ್ಆಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಇದ್ದು ಉಪ್ಪು ಎಷ್ಟು ಹಾಕಿದ್ದಾರೆ ಅಂತ ಕೆಲವೊಮ್ಮೆ ಗೊತ್ತಿರಲ್ಲ. ಸೊ ಅದೊಂದು ನೋಡ್ಕೊಳ್ಬೇಕು. ಮತ್ತೆ ಯಾವ್ದಾದ್ರು ಜಾಸ್ತಿ ಆದ್ರೂ ನೋ ಪ್ರಾಬ್ಲಮ್ ಆಗುತ್ತೆ ಆ ತರದ್ದು. ನನ್ನ ಹತ್ರನೂ ಆ ತರದ್ದಾಗುತ್ತೆ ಅಲ್ವಾ ಇನ್ಸಿಡೆಂಟ್ಸ್. ಎಸ್. ಇದು ಆಗ್ಲಿ. ಓಕೆ. ಪನ್ನೀರ್ ಫ್ರೈಗೆ ಹಾಕುವ. ಓಕೆ ಓಕೆ, ಡನ್. ಪನ್ನೀರ್ ಎಷ್ಟು ದೊಡ್ಡ ಪೀಸ್ ಬೇಕಾಗುತ್ತಲ್ವಾ? ಸ್ಕ್ವೇರ್ ಪೀಸ್. ಅದು ಸ್ಕ್ವೇರ್ ರೆಕ್ಟಾಂಗಲ್ ಗೊತ್ತಲ್ಲ, ನಾರ್ಮಲ್ ಸ್ಟಿಕ್ ಒಳಗೆ ಹಾಕಬೇಕು. ಓಕೆ. ಇದೀಗ ಸಾಕು. ಓಕೆ, ಇದಿಷ್ಟು ಫುಲ್ ಫ್ರೈ ಆಗಬಾರ್ದು ಇದು. ಓಕೆ, ಅಷ್ಟೇ ಅಲ್ವಾ? ಓಕೆ. ಫುಲ್ ಫ್ರೈ ಯಾಕೆ ಆಗಬಾರ್ದು ಅಂದ್ರೆ ಸ್ಟಿಕ್ ಅದು ಅಂದ್ರೆ ಈರುಳ್ಳಿ ಫೋಲ್ಡ್ ಆಗುತ್ತೆ. ಓಕೆ ಓಕೆ ಓಕೆ, ಎಸ್. ಇಷ್ಟು ಸಾಕಲ್ವಾ? ಇದನ್ನ ಬಂದ್ ಮಾಡ್ಬೋದು. ಓಕೆ, ಎಸ್.
ಎಸ್ ಮೇಡಮ್, ಇದು ಆಲ್ರೆಡಿ ರೆಡಿ ಆಯ್ತಲ್ವಾ? ಓಕೆ ಓಕೆ, ಫ್ರೈ ಆಗಿದೆ. ಅದು ಹೇಗೆ ಗೊತ್ತಾಗುತ್ತೆ ಮೇಡಮ್ ಫ್ರೈ ಆಗಿದೆ ಅಂತ? ಇಷ್ಟು ನೋಡಿ, ಬ್ರೌನ್ ಈ ತರ ಬಂದ್ರೆ ಸಾಕು. ಓಕೆ, ಅಷ್ಟು ಬಂದ್ರೆ ಸಾಕಲ್ವಾ? ಓಕೆ, ಎಸ್. ಇದಕ್ಕೆ ಕೂಡ ಜಾಸ್ತಿ ಆಯಿಲ್ ಹಾಕಬಾರ್ದು ಅಂತಲ್ವಾ? ಇದು ಅಷ್ಟೊಂದಿಲ್ಲ, ಅಂದ್ರೆ ಡ್ರೈ ಆದ್ರೆ ಕರಟಿ ಹೋಗುತ್ತೆ. ಸ್ವಲ್ಪ ಆಯಿಲ್, 1-2 ಸ್ಪೂನ್. ಓಕೆ, ಎಸ್. ಓಕೆ ಮೇಡಮ್, ಈಗ ಆಲ್ರೆಡಿ ಇದು ಫ್ರೈ ಆಯ್ತು. ಪನ್ನೀರ್ ರೆಡಿ ಇದೆ, ಕ್ಯಾಪ್ಸಿಕಮ್ ಆನಿಯನ್ ರೆಡಿ ಇದೆ. ಇದು ತಂದೂರಿ ಸ್ಟಿಕ್ಸ್ ಈ ತರ ಸಿಗುತ್ತೆ. ಇದಕ್ಕೇನು ಗಾರ್ನಿಶ್. ಓಕೆ ಓಕೆ, ಎಸ್. ಸ್ವಲ್ಪ ಜಾಗ್ರತೆ ಅಲ್ವಾ? ಶಾರ್ಪ್ ಇದೆ, ಶಾರ್ಪ್ ಇದೆ. ಓಕೆ, ಒಂದು ಲೇಯರ್ ಆನಿಯನ್. ಓಕೆ, ಐ ಮೀನ್ ಕ್ಯಾಪ್ಸಿಕಮ್. ಓಕೆ, ಸೊ ಈ ಥರ ಮಾಡ್ತಾ ಹೋಗ್ಬೇಕಲ್ವಾ? ಓಕೆ, ಓಕೆ ಮೇಡಮ್, ಆಲ್ರೆಡಿ ರೆಡಿ ಅಲ್ವಾ? ಈಗ ನಾನು ಟೇಸ್ಟ್ ಮಾಡೋದು ಒಂದು ಬಾಕಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಏನಿದು? ಪನ್ನೀರ್ ಟಿಕ್ಕಾ. ಪನ್ನೀರ್ ಟಿಕ್ಕಾ. ಓಕೆ, ಸೊ ಪನ್ನೀರ್ ಟಿಕ್ಕಾ. ಸೊ ಇದಕ್ಕೆ ಮೇ ಬಿ ಒಂದು 10 to 15 ಮಿನಿಟ್ಸ್ ಬೇಕಾಗುವಂಥದ್ದೇ. ಓಕೆ, ಆ್ಯಂಡ್ ಜಾಸ್ತಿ ಏನು ಐಟಮ್ಸ್ ಬೇಡ ಇದಕ್ಕೆ. ಮೇ ಬಿ ಕೆಲವೊಂದು ಪೌಡರ್ಸ್. ಓಕೆ, SRR ಪೌಡರ್ಸ್ ಬೇಕಾಗುತ್ತೆ. ಸೊ SRR ಅಂತ ಹೇಳುವಾಗ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ SRR? ತುಂಬ ವರ್ಷ ಅಲ್ವಾ? ಓಕೆ, ನಾನು ಕುಕಿಂಗ್ ಸ್ಟಾರ್ಟ್ ಮಾಡಿದೆ. ಓಕೆ ಓಕೆ ಓಕೆ, ಎಸ್. ಸೊ 2 to 3 years ಇಂದ ನೀವು SRR ಮಸಾಲಾಸ್ ಯೂಸ್ ಮಾಡ್ತೀರಾ. ಓಕೆ, ಗ್ರೇಟ್. ನಾನೀಗ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಓಕೆ, ನೋಡ್ಲಿಕ್ಕೆ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ವೀಕ್ಷಕರೇ. ಸೊ ನೋಡಿ, ಇಲ್ಲಿ ಒಂದು ಸ್ಟಿಕ್ ಇದೆ. ಸ್ಟಿಕ್ ಹಿಡ್ಕೊಂಡು ನಾನು ತಿನ್ನಲ್ಲ, ಸ್ವಲ್ಪ ತಿನ್ಬೋದು, ನೋ ಪ್ರಾಬ್ಲಮ್. ಎಸ್, ಆ್ಯಂಡ್ ನೋಡೋಣ. ಓಕೆ, ಸೂಪರ್. ನೀವು ಹೇಳಿದಾಗೇ ಇದು ಒಟ್ಟಿಗೆ ತಿನ್ಬೇಕಲ್ವಾ? ಹೌದು, ಬರೀ ಪನ್ನೀರ್ ತಿಂದ್ರೆ ಅಷ್ಟೊಂದು ಟೇಸ್ಟ್ ಆಗಲ್ಲ, ಅಂದ್ರೆ ಬೇಗ ಹೊಟ್ಟೆ ತುಂಬಿದಾಗೆ ಆಗುತ್ತೆ. ಇದ್ರ ಜೊತೆ ತಿಂದ್ರೆ ಚೆನ್ನಾಗಿ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಕ್ಯಾಪ್ಸಿಕಮ್ ಮತ್ತೆ ಈಗ ಟೊಮೆಟೊ ಹಾಕ್ಬೋದಾ ಮಿಡ್ಲಲ್ಲಿ? ಟೊಮೆಟೊ ಹಾಕಿದ್ರೆ ವಾಟರಿ ಆಗುತ್ತೆ. ಓಕೆ ಓಕೆ, ಎಲ್ಲ ಡ್ರೈ ಇರಬೇಕಲ್ಲ, ಟೊಮೆಟೊ ವಾಟರ್ ಕಂಟೆಂಟ್ಸ್ ಬಿಡುತ್ತೆ. ಕೆಲವ್ರು ಮೈಂಡಲ್ಲಿ ಬರುತ್ತೆ ಟೊಮೆಟೊ ಹಾಕ್ಬೋದಾ ಅಂತ. ಬೇಡ ಅಲ್ಲ ಟೊಮೆಟೊ? ಇದು ಸ್ಟಿಕ್ ಜೊತೆ ಇಲ್ಲ, ಓಕೆ, ಬೇರೆ ಮಿಕ್ಸಿಂಗ್ ಮಾಡ್ಕೊಂಡು ಅದಕ್ಕೆ ಆಮೇಲೆ ತಿನ್ನುವಾಗ ಹಾಕೊಂಡು. ಓಕೆ, ಸೊ ಇದನ್ನ ನಾವು ಯಾವುದೇ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಇರಬೇಕು. ಉಪ್ಪು ಜಾಸ್ತಿ ಆದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲಲ್ವಾ ಇದಕ್ಕೆ? ಅದಕ್ಕೋಸ್ಕರ ಸ್ವಲ್ಪ ಜಾಗ್ರತೆಯಿಂದ ಉಪ್ಪೆಲ್ಲ ಹಾಕಬೇಕು. ಉಪ್ಪಿಲ್ಲ, ಯಾಕಂದ್ರೆ ಆಲ್ರೆಡಿ ಕಬಾಬ್ ಪೌಡರ್ ಅಲ್ಲಿ ಇರುತ್ತೆ ಉಪ್ಪು. ಕರೆಕ್ಟ್ ಕರೆಕ್ಟ್. ಇದಕ್ಕೆ ನೋಡಿ ಹಾಕ್ಬೋದಾ? ಸ್ವಲ್ಪ ಹಾಕ್ಬೋದಾ ಅಂತ? ಇಲ್ಲ, ತುಂಬಾನೇ ಸಾಲ್ಟಿ ಆಗುತ್ತೆ. ಓಕೆ 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 ಓಕೆ, ಗ್ರೇಟ್. ಸೊ ಮತ್ತೊಮ್ಮೆ ಹೇಳ್ಬೋದು ಮೇಡಮ್ ಏನೆಲ್ಲ ಹಾಕಿದಿರಿ ಅಂತ?
ಶೋರ್. ಓಕೆ. ಮ್ಯಾರಿನೇಷನ್ಗೆ SRR ಕಬಾಬ್ ಪೌಡರ್, ಓಕೆ ತಂದೂರಿ ಪೌಡರ್, ಓಕೆ ಜಿಂಜರ್ ಗಾರ್ಲಿಕ್ ಎಸ್ ಎಸ್ ಓಕೆ ಆನಿಯನ್, ಕ್ಯಾಪ್ಸಿಕಮ್, Okay. ಚಿಲ್ಲಿ ಪೌಡರ್, ಸಾಲ್ಟ್. ಓಕೆ 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 ಸೊ ಇಷ್ಟು ಇದ್ರೆ ಸಾಕಲ್ವಾ? ವಿದಿನ್ 15 ಮಿನಿಟ್ಸ್ ಸಾಕು ಇದಕ್ಕೆ. ಆ್ಯಂಡ್ ಕೆಲವರು ತುಂಬ ಬ್ಯುಸಿ ಇರ್ತಾರೆ, ಸೊ ಇಂಥದ್ದೆಲ್ಲ ಆಸ್ ಅ ಸ್ಟಾರ್ಟರ್ ಇದು ಓಕೆ ಸ್ಟಾರ್ಟಿಂಗ್ ಅಲ್ಲೇ ಕೊಡ್ಬೋದು ಅಲ್ವಾ? ಓಕೆ ಸೊ ಗ್ರೇಟ್. ಆ್ಯಂಡ್ ಸ್ಟಾರ್ಟಪ್ಪೇ ಒಳ್ಳೇದಿತ್ತು. ಓಕೆ ಸೊ ಫಸ್ಟಿಗೆ ಏನು ಮಾಡಿದ್ರಿ ನೀವು? ಚಾಕ್ಲೇಟ್ ಬಿಸ್ಕಿಟ್ ಮೌಸಾ ಎಂಥದ್ದು? ಮೌಸ್. ಓಕೆ ಅದು. ಆ್ಯಂಡ್ ಇದು ಪನ್ನೀರ್ ಟಿಕ್ಕಾ. ಓಕೆ ನಂಗಂತೂ ಖುಷಿ ಆಯಿತು, 2 ಡಿಶ್ ಕೂಡ. ಸೊ ನೆಕ್ಸ್ಟ್ ಎಪಿಸೋಡ್ಗೆ ನೀವು ಬರಬೇಕು, ನೀವು ಪ್ರಾಮಿಸ್ ಮಾಡಿದ್ರಿ ನಾನ್ ವೆಜ್ ಮಾಡ್ತೀರಾ ಅಂತ. ಓಕೆ ಸೊ ನಾನ್ ವೆಜ್ ಏನು ಮಾಡ್ತೀರಾ ನೆಕ್ಸ್ಟ್? ಏನಾದ್ರು ಪ್ಲಾನ್ಸ್ ಇದೆ ಈಗನೇ ಹೇಳ್ತೀರಾ? ನಾನು ರೆಡಿ ಆಗ್ಬೇಕಲ್ವಾ? ಒಂದು ಡಿಶ್ ರೆಡಿ ಇದೆ. ಓಕೆ. ಲೆಗ್ ಫ್ರೈ. ಓ ಲೆಗ್ ಫ್ರೈ. ಹೌದು. ಚಿಕನ್ ಇದಲ್ಲ? ಚಿಕನ್. ಓಕೆ ಓಕೆ ಸೂಪರ್. ಸೊ ಗ್ರೇಟ್. ಆ್ಯಂಡ್ ಆಯ್ತು, ನೀವು ಕಾರ್ಯಕ್ರಮಕ್ಕೆ ಬಂದು ಏನು ಫೀಲ್ ಆಯ್ತು? ಖುಷಿ ಆಯ್ತು. ಖುಷಿ ಆಯ್ತು. ನಂದು ರೆಸಿಪಿ ಶೇರ್ ಮಾಡಿ ಓಕೆ ತುಂಬಾ ಖುಷಿ ಆಯ್ತು. ಎಸ್ ನಿಮ್ ಜೊತೆ ಮಾತಾಡಿ ಎಲ್ಲ ಟೀಮ್ ಜೊತೆ. ಓಕೆ ಓಕೆ ಎಸ್ ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಎಪಿಸೋಡ್ಗೆ ಮೀಟ್ ಆಗೋಣ. ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಸೊ ವೀಕ್ಷಕರೇ, ಅಕ್ಷತಾ ಮೇಡಮ್ ಅವರು 2 ಡಿಶ್ ಕಲಿಸಿದ್ರು. ಸೊ ಸ್ಟಾರ್ಟಿಂಗು ಒಂದು ಮಕ್ಕಳಿಗೋಸ್ಕರನೇ, ಮಕ್ಕಳಿಗಂತಲ್ಲ ನಮಗೂ ಕೂಡ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಅದಕ್ಕೆ ಐಸ್ ಕ್ರೀಮ್ ಕೂಡ ಹಾಕ್ಬೋದಿತ್ತು, ಬಟ್ ಆಪ್ಷನ್ಸ್ ತುಂಬ ಇತ್ತು ಅದಕ್ಕೆ. ಓಕೆ. ಆ್ಯಂಡ್ ಮತ್ತೆ ಪನ್ನೀರ್ ಟಿಕ್ಕಾ. ಸೊ ಪನ್ನೀರ್ ಟಿಕ್ಕಾ ಕೂಡ ತುಂಬಾ ಸೂಪರ್ ಆಗಿತ್ತು. ಅದಕ್ಕೆ ವಿದಿನ್ 15 to 20 ಮಿನಿಟ್ಸ್ ಮಾಡುವಂಥದ್ದು ಡಿಶ್ಶು. ಸೊ ಇದೇ ರೀತಿಯಾಗಿ ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೀವಿ 2 ಗಂಟೆಗೆ. ಸೊ ಬರೋದು ನೆಕ್ಸ್ಟ್ ಸಂಡೇ. ಟಿಲ್ ದನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.